ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಈ ಸಿನಿಮಾವನ್ನು. ಅಂದರೆ ಒಂದು ಸೌಹಾರ್ದತೆಯನ್ನು, ಒಂದು ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಒಂದು ಒಟ್ಟುಗೂಡಿಸುವಂಥ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಸಕ್ಸಸ್, ಎಲ್ಲರೂ ನೋಡಲೇಬೇಕು. ಒಳ್ಳೆ ಮೂವಿ, ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಒಂದು ಹಿಂದೂ ಮತ್ತು ಮುಸ್ಲಿಮ್ಸ್ ಅವ್ರದ್ದು ಏನು ಅನ್ಯೋನ್ಯತೆ ಆಗಿರಬೇಕು ಅದನ್ನು ತೋರಿಸಿಕೊಟ್ಟಿದ್ದಾರೆ ಮೂವಿಯಲ್ಲಿ. ಒಳ್ಳೆ ಮೂವಿ ಇದೆ. ಹೌದು, ತುಂಬ ಒಳ್ಳೆ ಸಂದೇಶ ಇದೆ. ಇಂಥ ಮೂವಿಗಳು ಬರಬೇಕು ನಮ್ಮ ಈ ದಕ್ಷಿಣ ಕನ್ನಡ ಇಂಥ ಜಿಲ್ಲೆಯಲ್ಲಿ. ಇಂಥ ಮೂವಿಗಳು ಇನ್ನೂ ಜಾಸ್ತಿಯಾಗಿ ಬರಬೇಕು. ಒಳ್ಳೆ ಮೂವಿ. ಸೌಂದರ್ಯತೆ ಫಿಲ್ಮ್, ಸೀನರಿ ಟಾಪ್. ವಿನು ಬಲಂಜ ಸರ್ನ ಒಂಜಿ ಡೈರೆಕ್ಷನ್ ಸೂಪರ್ ಆಗ್ತದೆ. ಆ್ಯಕ್ಟರ್ನಾಗಲ ಮಾತಾಡ್ ಕರಾವಳದ ಪ್ರತಿಭೆ ರೆಡ್ಡಿ ಹಾಕಿ ಬಂದಿದೆ. ಅಣ್ಣ ಮೂವಿ ಚೆನ್ನಾಗಿದೆ, ಎಲ್ಲರೂ ನೋಡಿ. ಒಂದು ಡಿಫ್ರೆಂಟ್ ಆದ ಕಥಾವಸ್ತು. ಮೋಸ್ಟ್ಲಿ ನಮ್ಮ ಕರಾವಳಿ ಭಾಗದ ಜನ ನೋಡಲೇಬೇಕಾದ ಚಿತ್ರ. ಧರ್ಮಗಳ ನಡುವೆ ಏನು ನಡೆಯುತ್ತೆ, ಅದನ್ನು ಯುವಜನರು ಯಾವ ರೀತಿ ಸ್ವೀಕರಿಸ್ತಾರೆ, ಮತ್ತು ಯುವಜನ ಯಾವ ರೀತಿ ಧರ್ಮದ ಅಮಲಿನಲ್ಲಿ ಇರಬಾರ್ದು ಅಂತ ಹೇಳುವಂಥ ಚಿತ್ರ. ಖಂಡಿತ ಕರಾವಳಿಯ ಯುವಜನತೆ ಖಂಡಿತವಾಗಿ ಈ ಚಿತ್ರ ನೋಡಬೇಕು. ಒಳ್ಳೆ ಉಂಟು. ಏನು ಇಷ್ಟ ಆಯಿತು ನಿಮಗೆ? ಫಿಲ್ಮ್ ಇಷ್ಟ ಆಯಿತು. ಈಗ ಎಲ್ಲ ಹಾಗೆ ಅಲ್ಲ ನೋಡ್ತಾ ಇರ್ತೇವೆ ನಾವು, ಜಗಳ ಅದೆಲ್ಲ ಬೇಡ ಅಂತ ಕಾಣ್ತದೆ. ಎಲ್ಲರೂ ಪ್ರೀತಿ ಸಮಾಧಾನದಿಂದ ಇರಬೇಕು ಮುಖ್ಯ ಹೊರತು ಬಾಕಿ ಏನು ಅಷ್ಟು ಹೌದಲ್ವಾ? ಹಾಗೆ ಜಗತ್ತಿನಲ್ಲಿ ಅದು ಶಾಂತಿ, ನೆಮ್ಮದಿ, ಸಮಾಧಾನ ಇರಲಿ ಅಂತ ದೇವರ ಹತ್ರ ಬೇಡಿಕೊಳ್ಳು. ಹೇಗಿದೆ ಮೇಡಮ್? ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ನಿಮಗೆ? ಥೀಮ್ ತುಂಬ ಇಷ್ಟ ಆಯಿತು. ಯೂಶ್ವಲಿ ಎಲ್ಲ ಕತೆ ಸ್ಟೋರಿ ಇಸ್ ವೆರಿ ಗುಡ್. ಸಾಮರಸ್ಯ ಉಂಟು. ಹೇಗಿದೆ ಸರ್? ಹೇಗೆ ಉಂಟು ಮೇಡಮ್? ತುಂಬ ಖುಷಿಯಾಯಿತು. ಬೇರೆ ಸಿನಿಮಾ ಅಂದರೆ ಒಂದು ಫ್ಯಾಮಿಲಿಗೆ ಒಂದು ನೋಡುವಂಥ ಸಿನಿಮಾ ಇತ್ತು. ಅದಕ್ಕೆ ಸಮಾಜಕ್ಕೆ ಒಂದು ಸಂದೇಶ ಕೊಡುವ ರೀತಿಯಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. ಒಳ್ಳೆಯದು, ತುಂಬ ಒಳ್ಳೆಯದು. ದಕ್ಷಿಣ ಕನ್ನಡ ಒಂದು ಫೈಲ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಹೇಗೆಲ್ಲ ನಮ್ಮ ಮಧ್ಯದಲ್ಲಿ ಡಿವೈಡ್ ಮಾಡ್ತಾರೆ ಎಂಬುದನ್ನು ಒಳ್ಳೆ ರೀತಿಯಲ್ಲಿ ಚಿತ್ರಣ ಮಾಡಿಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ ಟೀಮಿಗೆ. ಸರ್ ಹೇಗಿದೆ? ಚೆನ್ನಾಗಿದೆ. ಕನ್ಸೆಪ್ಟ್ ಭಾರಿ ಚೆನ್ನಾಗಿದೆ. ಅಂಥ ಪಿಕ್ಚರ್ಗಳು ಇನ್ನೂ ಬರಬೇಕು. ತುಂಬ ಜನಗಳು ಕಲಿಬೇಕು. ತುಂಬ ಚೆನ್ನಾಗಿತ್ತು, ಖುಷಿ ಆಯ್ತು ನಮಗೆ. ಏನು ಇಷ್ಟ ಆಯಿತು ಅಂತ ಮೇಡಮ್? ಅದೇ ಎಲ್ಲ ಪ್ರೀತಿ, ಒಂದೇ ಭಾವನೆಯಿಂದ ಎಲ್ಲ ಜಾತಿಯವರು ಒಟ್ಟಿಗೆ ಇರಬೇಕು, ಮನಸ್ತಾಪ ಮಾಡಿಕೊಳ್ಬಾರ್ದು. ಅದೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದೆ, ಹೇಳಿದ್ದಾರೆ. ಹೌದು, ತುಂಬ ಎಲ್ಲರ ಅಭಿನಯನೂ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ. ಹೇಗಿದೆ ಸರ್? ಸೂಪರ್. ಏನು ಇಷ್ಟ ಆಯಿತು? ಅದು ಹೇಳಿದರೆ ಕೋಮು ಸಾಮರಸ್ಯ, ಅದು ಖಂಡಿತ ಇನ್ನು ಇಲ್ಲಿ ಕೋಮುಗಳ ನಡೆಯುವಂಥದ್ದು ಕಡಿಮೆ ಆಗ್ಬೋದು. ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ. ನೈಜ ಸ್ಥಿತಿಯನ್ನು ತೋರಿಸಿದ್ದಾರೆ. ಒಳ್ಳೆ ಫಿಲ್ಮು. ಮತ್ತು ಎಲ್ಲ ಧರ್ಮದವರು, ಶಾಲಾ ಮಕ್ಕಳು ನೋಡಬೇಕಂತ ಪಿಕ್ಚರ್. ಫ್ಯಾಮಿಲಿಯೇ ಒಂದು. ಸರ್ ಹೇಗಿದೆ? ಸಖತ್ ಮಾಡಿದ್ದಾರೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಹೊಸ ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ಯಾಕೆ ಜನತೆ ಈ ಸಿನಿಮಾ ನೋಡಲೇಬೇಕು. ನಾವು ಈ ರಾಜಕೀಯ ಗೊಂದಾಟಗಳು, ಒಬ್ಬರು ನಮ್ಮನ್ನು ಕಚ್ಚಾಡೋದು, ಅವ ಹಾಗೆ ಇವ ಹೀಗೆ ಮತೀಯ ಸಂಘರ್ಷನಿಗೆ ಇವರು ನೋಡಬೇಕಿದ್ದೆಲ್ಲ. ಆಯ್ತಲ್ಲ, ಬರ್ತೀನಿ. ಚೆನ್ನಾಗಿತ್ತು, ಸೂಪರ್ ಇದೆ. 100 ಡೇಸ್ ಪಕ್ಕ. ಚೆನ್ನಾಗಿದೆ. ಏನು ಇಷ್ಟ ಆಯಿತು ನಿಮಗೆ? ಒಳ್ಳೆ ಸಂದೇಶ ಇದೆ, ನೋಡಬೇಕಂತ ಅನಿಸ್ತದೆ. ನೋಡಿ, ನೆಕ್ಸ್ಟ್ ಟೈಮ್ ಎಲ್ಲ ಬಂದು ನೋಡಿ. ವಿಷ್ಣು ಮತ್ತು ಸಲೀಮಾ ಅವರ ಅಭಿನಯ ಭಾರಿ ಚೆನ್ನಾಗಿದೆ. 100 ದಿವಸ ಆಚರಣೆ ಮಾಡಲಿ ಅಂತ ಯೂತ್ಗೆ ಒಳ್ಳೆ ಮೆಸೇಜ್ ಇದೆ. ಆಲ್ ದಿ ಬೆಸ್ಟ್ ಫಾರ್ ದಿ ಆಲ್ ಟೀಮ್. ಸರ್ ಹೇಗಿದೆ ಸಿನಿಮಾ? ಸೂಪರ್ ಅಂತೂ ಮೂವಿ ಅಂತೂ. ಸೆಕೆಂಡ್ ಹಾಫ್ ಅಂತೂ ಚಿತ್ರಾನ್ನ ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಇದೆ. ಒಂದು ಹಿಂದೂ ಮುಸ್ಲಿಂ ಬಾಂಧವ್ಯ ಯಾವ ಥರ ಇದೆ ಅಂತೇಳಿ ಆ್ಯಕ್ಚುಲಿ ಫಿಲ್ಮನ್ನು ಮುಸ್ಲಿಂ ಕೂಡ ಎಲ್ಲ ಅಂದರೆ ಎಲ್ಲ ಸಮುದಾಯದವರು ಕೂಡ ನೋಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅಂತೂ ನಮ್ಮ ಕರಾವಳಿಯ ಪ್ರತಿಭೆಗಳು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಅದರಲ್ಲಿ ಕೂಡ ದೀಪಕ್ ರೈ ಅವರೊಂದು ವಿಭಿನ್ನವಾದಂತಹ ಒಂದು ಪಾತ್ರವನ್ನು ಇದರಲ್ಲಿ ನೋಡ್ಬೋದು. ಅವರನ್ನು ಕೆಲವು ನಾವು ಹಾಸ್ಯ ಕಲಾವಿದರಾಗಿ ನೋಡ್ಕೊಂಡಿದ್ದೀವಿ, ಆದರೆ ಇದರಲ್ಲಿ ಒಂದು ರೀತಿಯ ಅದ್ಭುತವಾದಂತಹ ನಟನೆಯನ್ನು ಒಂದು ಪಂಚಿನ ಮೂಲಕ ಕೊನೆಗೆ ನಾವು ತುಂಬ ಉತ್ತಮವಾಗಿ ಅದರ ಒಂದು ರುಚಿಯನ್ನು ನಾವು ಸವಿದಿದ್ದೀವಿ. ಅಂತೂ ಟೋಟಲಿಯಾಗಿ ಎಲ್ಲ ಅದರಲ್ಲಿ ಅಭಿನಯಿಸಿರುವಂತಹ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ನಂದು ಎಲ್ಲ ಕಲಾಭಿಮಾನಿಗಳಲ್ಲಿ ನಂದೊಂದು ಮನವಿ ಏನಂದರೆ, ಈ ಚಿತ್ರವನ್ನು ತಾವೆಲ್ಲರೂ ನೋಡಬೇಕು, ಈ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು. ಹಾಗೆ ಈ ಒಂದು ಹಿಂದೂಗಳು ಮುಸ್ಲಿಂ ಆಗಲಿ ಎಲ್ಲರೂ ಬಂದು ಇದನ್ನು ನೋಡಲೇಬೇಕಂತೇಳಿ ನನ್ನ ಒಂದು ಮನವಿ. ತುಂಬ ಚೆನ್ನಾಗಿದೆ. ಸರ್ ಹೇಗಿದೆ ಸರ್? ಕರಾವಳಿಯ ಪ್ರತಿಯೊಬ್ಬರು ಈ ಒಂದು ಚಲನಚಿತ್ರ ನೋಡಲೇಬೇಕು. ಒಳ್ಳೆ ಮೆಸೇಜ್ ಇರುವಂಥ ಚಲನಚಿತ್ರ. ನಾವೊಂದು ಇದರಲ್ಲಿ ಒಂದು ಸಣ್ಣ ಒಂದು ಪಾತ್ರ ಮಾಡಿದ್ದೇನೆ. ಕರಾವಳಿಯ ಪ್ರತಿಯೊಬ್ಬರು ನೋಡಿ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಇದೆ. ಡೈರೆಕ್ಟ್ ಒಳ್ಳೆ ರೀತಿಯ ಡೈರೆಕ್ಷನ್ ಮಾಡಿದ್ದಾರೆ. ಅವರಿಗೊಂದು ಹ್ಯಾಟ್ಸ್ ಆಫ್. ಹೇಗಿದೆ ಸರ್? ಆಡಿಯನ್ಸ್ ಆ್ಯಸ್ ಎ ಆಡಿಯನ್ಸ್
ಎಡ್ಡೆ ಫಿಲ್ಮ್ ಒಂಜಿ ಇಂಟ್ರೋಲ್ ಬೊಕ್ಕ ಟ್ವಿಸ್ಟ್ ಇತ್ತನು ಮಾತೆರ್ಲ ತೂವಡು ಒಂಜಿ ಸೌಹಾರ್ದತೆ ಇಂಚ ಮಲ್ಪೊಲಿ ಪನ್ಪುನೇನು ಬಾರಿ ಒಂಜಿ ವಿವರವಾದ ತೋಚ್ಪಾದ ಕೊಡ್ತೇವೆ ಫಿಲ್ಮ್ ತೂಲೆ ಮಾತೆರ್ಲ ಸಕ್ಸಸ್ ಮಾಡ್ತಾ ಕೊಡ್ಲಿ. ಕಥೆ ಎಲ್ಲ ಒಳ್ಳೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಜನ ನೋಡಬೇಕಂದ್ರೆ ಎಲ್ಲ ಧರ್ಮ ಬೇರೆ ಬೇರೆ ಆದರೂ ಕೂಡ ಜನರು ಎಲ್ಲರೂ ಒಂದೇ ಇರಬೇಕನ್ನುವಂಥ ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ ಫಿಲ್ಮಿನ. ಖಂಡಿತವಾಗಿ ನೋಡಲೇಬೇಕು. ಇನ್ನೊಂದು 4 ಎಲ್ಲರನ್ನ ಹೇಳಿ ಎಲ್ಲರನ್ನು ಕರ್ಕೊಂಡು ಬಂದು ನೋಡ್ಬೇಕಂತ ಇದ್ದೀನಿ. ಓಕೆ, ಚೆನ್ನಾಗಿದೆ. ಸೂಪರ್ ಆಗಿತ್ತು, ಆ್ಯಕ್ಟಿಂಗ್ ಎಲ್ಲ ಒಳ್ಳೆಯದಾಗಿದೆ. ಏನು ಇಷ್ಟ ಆಯ್ತು ನಿಮಗೆ ಬೇರೆ ಕತೆ ಒಳ್ಳೆಯದಾಗಿದೆ. ಅಂದರೆ ಹಿಂದೂ ಮುಸ್ಲಿಂ ಯಾವ ರೀತಿ ಹಾಳಾಗ್ತಾ ಇದ್ದಾರೆ, ಅದಕ್ಕೆ ಬ್ಯಾಕ್ಗ್ರೌಂಡ್ ಯಾರಿದ್ದಾರೆ ಇದನ್ನೆಲ್ಲ ತೋರಿಸಿದ್ದಾರೆ. ತುಂಬ ಸೂಪರ್ ಆಗಿದೆ, ಆ್ಯಕ್ಟಿಂಗ್ ಒಳ್ಳೆಯದಾಗಿದೆ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಸೂಪರ್ ಇದೆ. ಒಂದು ಹಿಂದೂ ಮುಸ್ಲಿಮಿಗೆ ಒಂದು ಮೆಸೇಜ್ ಒಂದು ಒಳ್ಳೆ ಬಂದಿದೆ. ಅದರಿಂದ ವೀನು ಬಾಲಂಜ ಅವ್ರದ್ದು ನಿರ್ದೇಶನಕ್ಕೆ ತುಂಬ ಥ್ಯಾಂಕ್ಸ್. ಸೂಪರ್. ನೋಡಬೇಕು. ಯಾಕೆ ನೋಡಬೇಕು? ಯಾಕೆಂದರೆ ಸರ್ ಇದು ಹಿಂದೂ ಮುಸ್ಲಿಂ ಅಂತ ಕರ್ನಾಟಕದಲ್ಲಿ ಎಲ್ಲರೂ ನೋಡಿದ್ರು ಗಲಾಟೆ. ಆ ಗಲಾಟೆ ಆಗೋದು ಅದು ಬೇರೆ ಕೈಯಲ್ಲಿ, ಅದನ್ನು ನಾವು ನೋಡಬೇಕು. ಇಲ್ಲಿ ಅದನ್ನು ಆ ಮೆಸೇಜನ್ನು ಕರೆಕ್ಟಾಗಿ ತೋರಿಸ್ತಾರೆ. ಯಾಕೆಂದರೆ ಇಲ್ಲಿ ನಾವು ಬಡ್ಕೊಳ್ಳೋದು, ಆದರೆ ಹಿಂದೆ ಇದು ಯಾರಿದ್ದಾರೆ ಅದನ್ನಾಗಿ ಕರೆಕ್ಟಾಗಿ ನೋಡಿದ್ದಾರೆ. ಇದನ್ನು ನೋಡಿ ನಾವು ಎಲ್ಲರೂ ಸಹಬಾಳ್ವೆಯಲ್ಲಿ ಬದುಕಬೇಕು. ಇದನ್ನು ದಯಮಾಡಿ ಎಲ್ಲರೂ ನೋಡಬೇಕು ಅಂತ ನನ್ನದೊಂದು ಕೋರಿಕೆ ಅಷ್ಟೇ. ಒಳ್ಳೆಯದಾಗಿದೆ, ತೊಂದರೆ ಇಲ್ಲ. ಸೂಪರ್ ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಸರ್. ಸೂಪರ್ ಮೂವಿ ಸರ್. ಇಷ್ಟ ಆಯಿತು. ಸ್ಟೋರಿ ಇಷ್ಟ ಆಯಿತು. ಒಂದು ಹಿಂದೂ ಮುಸ್ಲಿಮ್ ಇದು ಜಗಳ ಮಾಡೋದು ಅದೆಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು, ಯೂತ್ ನೋಡಬೇಕು ಮುಖ್ಯವಾಗಿ. ಚೆನ್ನಾಗಿತ್ತು. ತೊಂದರೆ ಸೂಪರ್ ಒಳ್ಳೆಯದು. ಸೂಪರ್ ಚೆನ್ನಾಗಿ ಸರ್. ಏನು ಇಷ್ಟ ಆಯಿತು? ಚೆನ್ನಾಗಿತ್ತು. ನಾಟ್ ಬ್ಯಾಡ್. ಹೇಗಿದೆ? ಒಳ್ಳೆ ಮೂವಿ, ಒಳ್ಳೆದಿತ್ತು ಪಿಕ್ಚರ್. ಹೇಗಿದೆ? ಚೆನ್ನಾಗಿತ್ತು. ನಾನು ನಿಜವಾಗ್ಲೂ ಈಗ ಆಗ್ತಿದೆ ಎಲ್ಲರ ಜೊತೆ ಎಲ್ಲ ಟೀಮು ಎಲ್ಲರೂ ಒಟ್ಟಿಗೆ ಇರಬೇಕಾಗಿತ್ತು ಅಂತ ಆ ಥರ ಅನ್ನಿಸ್ತಾ ಇದೆ ನನಗೆ. ಫಸ್ಟ್ ಆಫ್ ಆಲ್ ನಾನು ವಿನು ಬಳಂಜ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನನಗೆ ಫಸ್ಟ್ ಈ ರೀತಿಯ ಪಾತ್ರ ಕೊಟ್ಟವರು ರಾಜ್ ಬಿ ಶೆಟ್ಟಿ ಅವರು, ಗರುಡಗಮನವರು ಶೋಭಾನ್. ಅದು ಬಿಟ್ಟರೆ ಇದರಲ್ಲೇ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ. ಥ್ಯಾಂಕ್ ಯು ಯುವಕರನ್ನು, ವಿನು ಬಳಂಜ ಸರ್, ಇಡೀ ಬೇರೆ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಸ್ ಆಡಿಯನ್ಸ್ ಆಗಿ ಫಸ್ಟ್ ಟೈಮ್ ಸಿನಿಮಾ ನೋಡ್ತಿರೋದು ನಾನು ಬರೀ ಡಬ್ಬಿಂಗ್ ಕ್ವಶನಲ್ಲಿ ನಂದು ಮಾತ್ರ ನೋಡಿದ್ದೆ. ಸಿನಿಮಾ ಈ ಥರ ಇದೆ ಅಂತ ದೇವರಾಣೆ ನಂಗೆ ಗೊತ್ತಿರಲಿಲ್ಲ. ಒಂದು ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದಾಗ ನಾನು ಒಂದು ಪ್ರೇಕ್ಷಕನಾಗೇ ಇದ್ದೆ. ಪಕ್ಕದಲ್ಲಿರೋ ರಿಯಾಕ್ಷನ್ಸ್ ನೋಡಿದಾಗ ಸ್ವಲ್ಪ ಖುಷಿ ಆಯಿತು. ಕೆಲವು ಜಾಗದಲ್ಲೆಲ್ಲ ನಗು ಅಳು ಎಲ್ಲವೂ ಒಂದು ಮಿಶ್ರಣವಾಗಿತ್ತು. ಏನು ಹೆದರಿಕೆ ಇಟ್ಕೊಂಡು ಬಂದಿದ್ದೀವೋ ಆ ಹೆದರಿಕೆ ಇಲ್ಲ. ಖಂಡಿತವಾಗ್ಲೂ ಒಂದು ಸಾಮರಸ್ಯ ಸಾರುವಂಥ ಸಿನಿಮಾ. ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ ವಿನು ಬಾಲಂಜ ಸರ್. ಇಷ್ಟು ಡೆಪ್ತಾಗಿ ಹೋಗ್ತಾರೆ ಅಂತ ನನಗೆ ದೇವರಾಣೆ ಗೊತ್ತಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ಕೈಲಿ ಸ್ವೀಟ್ ಇಟ್ಕೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಬೇರೆ ಮಟ್ಟಕ್ಕೆ ನಮಗೆ ಒಂದು ಹೆಸರು ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಎಲ್ಲರ ಪಾತ್ರನೂ ವಿಭಿನ್ನವಾಗಿ ಮಾಡಿದ್ದಾರೆ. ಅಂದರೆ ಯಾರು ಬೇರೆ ಬೇರೆ ಸಿನಿಮಾದಲ್ಲಿ ದೀಪಕ್ ಆಗಲಿ ನಮ್ಮದಾಗಲಿ ತುಂಬ ಜನ ಕ್ಯಾರೆಕ್ಟರ್ಗಳು ಬೇರೆ ಸಿನಿಮಾದಲ್ಲಿ ಏನು ಮಾಡಿದ್ದಾರೆ ಅವರು ಈ ಸಿನಿಮಾದಲ್ಲಿ ಬೇರೆ ರೀತಿಯಲ್ಲಿ ಅವರು ನೋಡ್ಬೋದು. ಖಂಡಿತವಾಗ್ಲೂ ಬಂದವರಿಗೆ ಈ ಸಿನಿಮಾ ಎಲ್ಲೂ ಒಂದು ಜಾಗದಲ್ಲಿ ಬೇಜಾರು ಮಾಡಲ್ಲ ಅಂತ ನನ್ನ ಪ್ರಕಾರ ನನ್ನೊಂದು ಸ್ಟ್ರಾಂಗ್ ಗಟ್ಸ್ ಫೀಲ್. ಅದು ಸಿನಿಮಾಗೆ ಬನ್ನಿ, ಎಲ್ಲರೂ ಬನ್ನಿ. ಇದೊಂದು ಬೇರೆ ರೀತಿಯ ಸಿನಿಮಾ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಾವು ಕಾಶ್ಮೀರಿ ಫೈಲ್ಸ್ನ ಹಿಟ್ ಮಾಡ್ತೀವಿ, ಕೇರಳ ಸ್ಟೋರೀಸ್ನ ಹಿಟ್ ಮಾಡ್ತೀವಿ. ಇದು ಮಂಗಳೂರಲ್ಲಿ ಹುಟ್ಟಿದಂಥ ಮಂಗಳೂರಿನ ಕಥೆ ಇದು. ಸೊ ಖಂಡಿತವಾಗ್ಲೂ ನೀವು ಇದನ್ನು ಸಪೋರ್ಟ್ ಮಾಡಿ ಒಂದು ಎತ್ತರಕ್ಕೆ ಬೆಳೆಸಿ ನಮ್ಮ ಇಡೀ ಬೇರೆ ತಂಡಕ್ಕೆ ನಿಮ್ಮ ಕಡೆಯಿಂದ ಆಶೀರ್ವಾದ ಇರಲಿ ಅಂತ ನಾನು